ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಯೋಗದೊಂದಿಗೆ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಮತ್ತು ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ ಸಹಭಾಗಿತ್ವದಲ್ಲಿ ದೇಶಕ್ತಿ ಜ್ಞಾನಯೋಗದ ವತಿಯಿಂದ ಧ್ಯಾನ ಶಿಬಿರದ ಉದ್ಘಾಟನಾ ಸಮಾರಂಭವು ಮಂಗಳೂರಿನ ಉರ್ವದಲ್ಲಿರುವ ತುಳು ಭವನದ ಸಿರಿ ಚಾವಡಿಯಲ್ಲಿ ನಡೆಯಿತು. ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 3ರವರೆಗೆ ನಡೆಯಲಿರುವ ಧ್ಯಾನ ಶಿಬಿರವನ್ನು ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ರೋಟೇರಿಯನ್ ರವೀಂದ್ರ ಭಟ್ ಮತ್ತು ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ಸದಾನಂದ ಶೆಟ್ಟಿಯವರು ದೀಪ ಬೆಳಗಿಸಿ ಧ್ಯಾನ ಶಿಬಿರವನ್ನು ಉದ್ಘಾಟಿಸಿದರು. ಬಳಿಕ ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ರೋಟೇರಿಯನ್ ರವೀಂದ್ರ ಭಟ್ ಅವರು ಮಾತನಾಡಿ, ಯೋಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಯೋಗ ಬೇಕು. ಆ ಯೋಗ ನನಗೆ ದೊರಕಿದೆ. ಯೋಗ ಮಾಡಿದವನಿಗೆ ರೋಗ ಬರುವುದಿಲ್ಲ. ಯೋಗ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ. ಆದ್ದರಿಂದ ಯುವ ಜನತೆಗೆ ಯೋಗದ ಮಹತ್ವವನ್ನು ತಿಳಿಸುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಯೋಗ ಬಂದ ತಕ್ಷಣ ನನಗೆ ಯೋಗ ಕೊಡು, ವೈಜ್ಞಾನಿಕ ಯೋಗ ಕೊಡು. ನಮ್ಮ ಯೋಗ ಒಂದು ಬುಧಾಕ ಬರ್ತದೆ, ಬುಧಾಕ ಆ ಬುಧಾಕಲೇ ಒಂದು ಅರ್ಥಪೂರ್ಣ ಬುಧಾಕ ಖಂಡಿತವಾದ ಯೋಗ ಇದು ಇಂಟರ್ನ್ಯಾಷನಲ್ ನಮ್ಮ ಇಡೀ ಅಂತಾರಾಷ್ಟ್ರೀಯ ಯೋಗ ಪಟ್ಟ ಮಂತ್ರಗಳ ಗೊತ್ತಿದ್ದ ವಿಷಯ. ಯೋಗ ಮಂತ್ರನಾಗಿ ರೋಗ ಇಚ್ಚಿ ಅಂಡ ಯೋಗ ಮಂತ್ರನಲ್ಲಿ ಸರಿಯಾದ ಕಲ್ಪನೆ, ಯೋಗ ಮಂತ್ರನಲ್ಲಿ ಸರಿಯಾದ ಮಂತ್ರಿಗಳ ರೋಗ ಖಂಡಿತ ಉಂಟು. ಜೇನು ಪಟ್ಟ ನಮ್ಮ ಇಡೀ ಯೋಗ ನಾವು ಯಾವ್ದು ಮಾಡ್ಕೋ ನಮ್ಮ ದೇಹ ಕುಡಿತು ನಾವು ಉಸಿರಾಟ, ಈ ಉಸಿರಾಟದ ಮೇಲೆ ಯೋಗ ಡಿಪೆಂಡ್ ಆಗ್ತದೆ. ನಮ್ಮ ಉಸಿರಾಟದ ಕರೆಕ್ಟ್ ಆದ ಸರಿಯಾದ ಪಂದ್ಕೊಂಡ ಯೋಗ ಬಂತಾವತಿ ಪ್ರತಿಯೊಂದು ಕಾಯಿಲೆಗಳನ್ನು ಯೋಗ. ಬಳಿಕ ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ಸದಾನಂದ ಶೆಟ್ಟಿಯವರು ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಸಂತೋಷವಾಗುತ್ತಿದೆ. ಇಂದು ಉದ್ಘಾಟನೆಗೊಂಡು ಮುಂದಿನ ಕೆಲವು ದಿನಗಳ ಕಾಲ ನಡೆಯಲಿರುವ ಯೋಗ ಶಿಬಿರದಲ್ಲಿ ಭಾಗವಹಿಸಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಈ ಯೋಗ ಶಿಬಿರ ವಿದ್ಯುತ್ ಉದ್ಘಾಟನೆ ಭಾಳ ಸಂತೋಷ ಆಗೋದೊಂದು ಒಂದು ದೈಹಿಕ ಮಾನಸಿಕ ಅಭಿವೃದ್ಧಿ ಜೊತೆಗೆ ಒಂದು ಭಾರಿ ಪ್ರಯೋಜನ ಆಗ್ಬೋದು. ಈ ಯೋಗ ಶಿಬಿರ ಯೋಗವನ್ನು ಒಂದು ದೇಹದ ಸೌಂದರ್ಯ ಹೆಚ್ಚಿಗೆ ಮಾಡ್ತಾರೆ. ಯೋಗ ಶಿಬಿರ ಈ ಯೋಗಾಸನ ನಮ್ಮ ಸೆಂಟ್ರಲ್ನ ಒಂದು ಕ್ರೀಡಾ ಪ್ರಾಧಿಕಾರಗಳು ಒಂದು ಮಾನ್ಯತೆ ತೆಗೆದಿದೆ. ಅಂಜನೆ ಒಲಿಂಪಿಕ್ಸ್ ಎಲ್ಲ ಒಂದಕ್ಕೆ ಮಾನ್ಯತೆ ತೆಗೆದ ಅಂಚಾದ ಭಾರತ ಕ್ರೀಡಾಕೂಟಗಳ ತೆಕ್ಕಿನ ಅವಕಾಶ ಒಂದಕ್ಕೆ ತೆಗೆದರೆ ಒಂದಕ್ಕೆ ಆಯ್ತಾ ಬೆನಿಫಿಟ್ನ ಒಂದಕ್ಕೆ ಮಾತೆಗಳ ತೆಗೊಂಡು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಅವರು ಮಾತನಾಡಿ, ನಮ್ಮ ದೇಶ ವಿಶ್ವಗುರುವಾಗಿದೆ. ನಮ್ಮ ದೇಶದ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಎಲ್ಲ ದೇಶದವರು ಅನುಸರಿಸುತ್ತಿದ್ದಾರೆ. ಆದರೆ ನಾವು ಎಷ್ಟು ಇದನ್ನು ಉಳಿಸಿಕೊಂಡು ಬರುತ್ತಿದ್ದೇವೆ ಎನ್ನುವುದನ್ನು ಯೋಚನೆ ಮಾಡಬೇಕು ಎಂದು ಹೇಳಿದರು. ಪ್ರಸ್ತುತ ನಮ್ಮ ದೇಶದ ಪರಿಸ್ಥಿತಿ ಎಂಚಾತಲಿಕೆಯಿಂದ ನಮ್ಮ ದೇಶವು ಆರೋಗ್ಯಕ್ಕೂ ಕೂಡ ಮಾತಾರೀತಿನ ವ್ಯವಸ್ಥೆಗಳು ಜಗತ್ತು ನಮ್ಮ ಭಾರತದಂಚಿ ಕಣ್ಣರಂತದ್ದು ಒಂದುಂಟು. ಈ ಯೋಗ ಇನ್ನು ಜಗತ್ತದ ಗುರುವಾದರೆ ಅಂಚಿತ್ತಿನ ಕೊಡ್ತುಡು ನಮಯನ್ನು ನೆಂಚಗುತ್ತದೆ. ನಮಯನ್ನು ನಮ್ಮ ಬೊಕ್ಕೊರೆಗೆ ಮರ್ತುಗರೆ ಹೋಗೋಣಂತಂದ್ರೆ ನನಗೆ ಅವಶ್ಯಕತೆ ಉಂಟು. ನನಗೆ ಗೊತ್ತು ಏನೆಲ್ಲ ಯೋಗ ಬೋರ್ಡು, ಧ್ಯಾನ ಬೋರ್ಡು, ಪ್ರಾಣಾಯಾಮ ಬೋರ್ಡು, ಆಧ್ಯಾತ್ಮ ಚಿಂತನೆ ಬೋರ್ಡು ಅವು ಊರಿಯಾಗಬೇಕು. ಎಂಟುಗಳು ಒಂಜಿ ವ್ಯವಸ್ಥೆ ಮಲ್ಪುನಂಚಿತ್ತನ ಸಂದರ್ಭ ನಮ್ಮ ಗುರುಕುಲ ಆದಿಪ್ಪು ಅತ್ತಂಡ ಸಂಘಟಕರ ಆದಿಪ್ಪು ರೈಕುಲ ಆದಿಪ್ಪು ನಿನ್ನ ವ್ಯವಸ್ಥೆ ಮಲ್ಕೊಂಡ ಅಕ್ಕದು ನಿಸ್ವಾರ್ಥವಾದ ಮಲ್ಪು ಅದಕ್ಕೆ ಮೂರು ಮಲ್ಪುನಂಚಿತ್ತನ ವ್ಯವಸ್ಥೆ ಒಂದು ಜಾಸ್ತಿ ಜನಕ್ಕೆ ಐಟ ಪ್ರಯೋಜನ ಆಡಿದಂಥ ಸಮಾಜದ ಒಂದು ಬದಲಾವಣೆ ಆಗುವುದು ತನ್ಮುಖೇನ ಆರೋಗ್ಯ ವೃದ್ಧಿ ಆಗುವುದು ಎಲ್ಲ ಕಣ್ಣಾರೆ. ಈ ಸಂದರ್ಭ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ನ ಅಧ್ಯಕ್ಷ ರಾಮಶೇಷ ಶೆಟ್ಟಿ, ರೋಟರಿ ಮಾಜಿ ಗವರ್ನರ್ ಡಾ ದೇವದಾಸ್ ರೈ, ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ನ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಜಯಲಕ್ಷ್ಮಿ ಶೆಟ್ಟಿ, ಧ್ಯಾನ ಶಿಬಿರದ ಸಂಚಾಲಕರಾದ ರಾಜಗೋಪಾಲ್ ರೈ, ತುಳು ಅಕಾಡೆಮಿಯ ಸದಸ್ಯ ಶಶಿಧರ್ ಶೆಟ್ಟಿ ನಿಟ್ಟೆ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.